ಮಂಗಳೂರಿನ ಖ್ಯಾತ ಆಯುರ್ವೇದ ಉತ್ಪನ್ನಗಳ ರಕಂ ಮತ್ತು ಬಿಡಿ ಉತ್ಪನ್ನಗಳ ವಿತರಕರಾದ ವಿವೇಕ್ ಟ್ರೇಡರ್ಸ್ ಕೊರೋನಾ ವಿರುದ್ಧ ಹೋರಾಡಲು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಯುಷ್ ಕ್ವಾದ್ ಉತ್ಪನ್ನವನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯಿಂದ ಪ್ರಮಾಣೀಕೃತ ಆಯುಷ್ ಕ್ವಾದ್ ತಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕೋವಿಡ್-19 ವಿರುದ್ಧ ಹೋರಾಡಲು ದೇಹವನ್ನು ಅಣಿಗೊಳಿಸುತ್ತದೆ ಎಂದು ಪ್ರಯೋಗಾತ್ಮಕವಾಗಿ ಸಾಬೀತಾಗಿದೆ. ಪ್ರಕೃತಿಯೇ ವರದಾನವಾಗಿ ನೀಡಿರುವ 4 ಗಿಡಮೂಲಿಕೆಗಳ ಮಿಶ್ರಣವೇ ಆಯುಷ್ ಕ್ವಾದ್. ತುಳಸಿ ಎಲೆಯ 4 ಭಾಗ, ದಾಲ್ಚಿನಿಯ 2 ಭಾಗ, ಶುಂಠಿಯ 2 ಭಾಗ, ಕರಿಮೆಣಸನ್ನು ಹುಡಿ ಮಾಡಿ ಇದನ್ನು ತಯಾರಿಸಲಾಗುತ್ತದೆ. ತಲಾ 3 ಗ್ರಾಂ ಹುಡಿಯನ್ನು 150 ml ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ ಕಾಫಿ ಅಥವಾ ಟೀ ಆಸ್ವಾದಿಸುವಂತೆ ಸೇವಿಸಬಹುದು. ದಿನಕ್ಕೆ ಕನಿಷ್ಠ 1-2 ಸಲ ಸೇವಿಸುವುದರಿಂದ ದೇಹದ ಒಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ರುಚಿಗೆ ಬೇಕಾದಲ್ಲಿ ಒಂದಿಷ್ಟು ಬೆಲ್ಲ, ನಿಂಬೆರಸ ಅಥವಾ ಒಣದ್ರಾಕ್ಷಿಯನ್ನು ಕೂಡ ಸೇರಿಸಿ ಸೇವಿಸಬಹುದು. ಕೋವಿಡ್-19 ವಿರುದ್ಧದ ಸಮರದಲ್ಲಿ ಈ ಔಷಧ ಬಳಕೆ ಪರಿಣಾಮಕಾರಿಯಾಗಿದ್ದು, ಜನರು ಇದರ ಪ್ರಯೋಜನವನ್ನು ಪಡೆಯಬೇಕಾಗಿ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ವಿನಂತಿಸಿದೆ. ಈಗ ಕಾಯಿಲೆ ಬಂದ ನಂತರ ಔಷಧಿ ಮಾಡೋದಕ್ಕಿಂತಲೂ ಕಾಯಿಲೆ ಬಾರದಾಗಿ ನಾವು ಪ್ರಯತ್ನ ಮಾಡೋದು ಇಂಗಿನ ಮುಖ್ಯವಾದ ವಿಷಯವಾಗಿದೆ. ಯಾಕಂದರೆ ಬಂದ ನಂತರ ಅದನ್ನು ಸುಧಾರಿಸಿ ಭಾಳ ಕಷ್ಟ, ಎಲ್ಲರಿಗೂ ಗೊತ್ತಿದೆ. ಆಯುರ್ವೇದದಲ್ಲಿ ಕಾಯಿಲೆ ಬಾರದಾಗಿ ಬಹಳಷ್ಟು ಕ್ರಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಔಷಧಿ ಈಗ ನಮ್ಮ ಎಲ್ಲರಿಂದ ಕಾಡುತ್ತಿರುವಂಥ ಕರೋನಕ್ಕೆ ಆಯುರ್ವೇದದಲ್ಲಿ ಮೊದಲೇ ಹೇಳಿದರೂ ಸಹ ಭಾರತ ಸರ್ಕಾರದ ಆಯುಷ್ ಮಿನಿಸ್ಟ್ರಿಯವರು ಪ್ರಾಮಾಣೀಕರಿಸಿ ಈ ಔಷಧಿಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ತುಂಬ ಪ್ರಯೋಜನ ಆಗಿದೆ ಎಂಬುದನ್ನು ಅವರೇ ಹೇಳಿ ಪ್ರತಿಯೊಬ್ಬರೂ ಇದನ್ನು ದುಡಿಯಬೇಕೆಂಬುದಂಥ ಒಂದು ವಿಷಯವನ್ನು ಹೇಳಿ ಔಷಧ ತಯಾರಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ತುಳಸಿ ಇದೆ, ಅದರೊಟ್ಟಿಗೆ ಒಳ್ಳೆ ಮೆಣಸು ಇದೆ, ಅದರೊಟ್ಟಿಗೆ ಶುಂಠಿ ಇದೆ, ಅಲ್ಲದೆ ದಾಲ್ಚೀನಿ ಇದೆ. ಈ ಎಲ್ಲವೂ ಸಹ ರೋಗ ನಿರೋಧಕ ಶಕ್ತಿಯನ್ನು ಶರೀರದಲ್ಲಿ ವೃದ್ಧಿ ಮಾಡಲಿಕ್ಕೆ ಇರುವಂಥ ಔಷಧಿ. ಇಮ್ಯುನೋ ಮಾಡ್ಯುಲೇಟರ್ ಎಂಬಂಥದ್ದು ಇದರಲ್ಲಿ ಖಂಡಿತ ಜಾಸ್ತಿ ಇದೆ. ಈ ತುಳಸಿ ನಿಮ್ಮ ಕೇವಲ ರೋಗ ನಿರೋಧಕ ಅಲ್ಲ, ಬಂದಂಥ ಕಾಯಿಲೆಯನ್ನು ಕಡಿಮೆ ಮಾಡಿ, ಒಂದು ವೇಳೆ ಅವನಿಗೆ ಕಫ ಕೆಮ್ಮೆಲ್ಲ ಇದ್ದರೂ ಸಹ ಅದನ್ನು ಕಮ್ಮಿ ಮಾಡುವಂಥದ್ದು. ಈ ಕಷಾಯ ಪುಡಿಯನ್ನು ಹೇಗೆ ನೀವು ತಯಾರು ಮಾಡೋದು ಅಂತ ಹೇಳಿದರೆ, ಈಗಾಗಲೇ ನಾವು ಒಂದಷ್ಟು ವಿಶೇಷ ಪ್ರಮಾಣದಲ್ಲಿ ಅದನ್ನು ಸೇರಿಸಿ ಪುಡಿ ಮಾಡಿಕೊಟ್ಟಿದ್ದೇವೆ. ಅದನ್ನು ಪ್ರತಿಯೊಬ್ಬರು 1 ಚಮಚ ಪುಡಿಯನ್ನು ಒಂದು ಕುದಿಯುವ ನೀರಿಗೆ ಹಾಕಿ ಸ್ವಲ್ಪ ಕುದಿಸಿ ಅದನ್ನು ಸೋಸಿ ಕುಡಿಯುವುದು. ಕುಡಿಯುವಾಗ ಹಾಗೆ ಕುಡಿಯುವ ಸ್ವಲ್ಪ ಅದಕ್ಕೆ ಲಿಂಬೆ ಹುಳಿಯನ್ನು ಹಿಂಡಿ ಅಥವಾ ಒಣ ದ್ರಾಕ್ಷಿ, ಕಪ್ಪು ಒಣ ದ್ರಾಕ್ಷಿಯನ್ನು ಹಾಕಿ ಕುಡಿದರೆ ಭಾಳ ಉತ್ತಮ. ಕಪ್ಪು ಒಣ ದ್ರಾಕ್ಷಿ ಇಲ್ಲ ಇದ್ದರೂ ಕಷಾಯ ಮತ್ತು ಲಿಂಬೆ ಹುಳಿಯನ್ನು ಪ್ರತಿದಿನ ದಿನಕ್ಕೆ 2 ಸಲ ಕುಡಿಯಿರಿ. ಈ ಮೂಲಕ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಅಲ್ಲದೆ ಈ ಕಾಯಿಲೆಯು ಖಂಡಿತ ಶರೀರ ಬರುವುದಿಲ್ಲ ಎಂಬುದಾಗಿ ಇದರ ಮೊದಲು ನಮ್ಮ ಸರ್ಕಾರ ಅದನ್ನು ಪ್ರಾಮಾಣೀಕರಿಸಿ ಹೇಳಲ್ಪಟ್ಟಿದೆ. ಆದ ಕಾರಣ ಖಂಡಿತವಾಗಿಯೂ ಜನರಿಗೆ ಇದರಿಂದ ಪ್ರಯೋಜನ ಆಗ್ತದೆ. ನಾವು ಧೈರ್ಯವಾಗಿ ನಮ್ಮ ನಿತ್ಯ ಕೆಲಸವನ್ನು ಈಗ ಏನು ಸಾಮಾಜಿಕ ಅಂತರ ಇಟ್ಟುಕೊಳ್ಳಿ ಹೇಳಿದರೆ ಸಹ ಅದನ್ನು ಅನುಸರಿಸಿಕೊಂಡು ನಾವು ಮನೆಯಿಂದ ಹೊರಗೆ ಬಂದರೂ ಸಹ ಒಂದು ವೇಳೆ ನಮಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸಿನ ಬಾಧೆ ಬಂದರೂ ಸಹ ನಾವು ಅದನ್ನು ವಿರೋಧ ಶಕ್ತಿ ನಮಗೆ ಬರ್ತದೆ ಎಂಬುದಾಗಿ ನಾವು ಧೈರ್ಯವಾಗಿ ಹೇಳ್ಬೋದು. ಅದನ್ನು ಖಂಡಿತವಾಗಿಯೂ ಸಹ ಪ್ರತಿಯೊಬ್ಬರು ಸೇವಿಸುವ ಮೂಲಕ ನಾವು ಕೊರೋನಾವನ್ನು ವಿರೋಧಿಸುವ ದೃಢ ಸಂಕಲ್ಪ ಮಾಡುವ ಎಂಬುದಾಗಿ ನಾನು ಹೇಳ್ತೇನೆ. ಈ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ವಿವೇಕ್ ಟ್ರೇಡರ್ಸ್ನ ಮಾಲೀಕರಾದ ನರೇಶ್ ಶೆನಾಯ್, ಡಾಕ್ಟರ್ ಹರಿಕೃಷ್ಣ ಪಾನಾಜೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಹರಿಕೃಷ್ಣ ಪಾನಾಜೆ ಆಯುಷ್ ಕ್ವಾದ್ ಉತ್ಪನ್ನದ ಬಗ್ಗೆ ಮಾಹಿತಿ ನೀಡಿದರು. ಈ ಕೋವಿಡ್-19 ಮಹಾಮಾರಿ ವಿಶ್ವಾದ್ಯಂತ ತನ್ನ ಕಬಂಧ ಬಾಹುಗಳನ್ನು ಚಾಚಿ ಎಲ್ಲರಿಗೆ ಈ ನಮೂನೆ ಈ ಮಾರಣಹೋಮ ಮಾಡ್ತಾ ಇರುವಾಗ ನಮ್ಮ ದೇಶದಲ್ಲಿ ನಮ್ಮ ಮಿನಿಸ್ಟ್ರಿ ಆಫ್ ಆಯುಷ್ ಒಂದು ಆಯುರ್ವೇದ ಪದ್ಧತಿಯ ಮುಖಾಂತರ 4 ಗಿಡಮೂಲಿಕೆಗಳನ್ನು ಒಳಗೊಂಡ ಒಂದು ಔಷಧ, ಒಂದು ಕಾಂಬಿನೇಷನ್, ಇದನ್ನು ಉಪಯೋಗಿಸಿದರೆ ಜನರು ತಮ್ಮ ಒಳಗಿನ ರೋಗ ನಿರೋಧಕ ಶಕ್ತಿಗಳನ್ನು ಡೆವಲಪ್ ಮಾಡಬಹುದು. ಇದನ್ನು ನಿತ್ಯ ಸೇವಿಸುವುದರಿಂದ, ಚಹಾ ಕಾಫಿ ಸೇವಿಸುವುದರ ಬದಲಿಗೆ ಈ ಆಯುಷ್ ಕ್ವಾತ ಎನ್ನುವಂತಹ ಒಂದು ಪ್ರಾಡಕ್ಟ್, ಇದರಲ್ಲಿ 4 ಪ್ರಾಡಕ್ಟ್, ದಾಲ್ಚಿನಿ ಮತ್ತು ತುಳಸಿ, ಶುಂಠಿ ಮತ್ತು ಪೆಪ್ಪರ್, ಈ 4 ಪ್ರಾಡಕ್ಟ್ಗಳ 4 ಗಿಡಮೂಲಿಕೆಗಳ ಸಮ್ಮಿಶ್ರಣ ಆಯುಷ್ ಕ್ವಾತ್ ಎನ್ನುವಂಥ ಪ್ರಾಡಕ್ಟನ್ನು
3 ಗ್ರಾಂ ಇದನ್ನು ಬಿಸಿ ನೀರಿನೊಟ್ಟಿಗೆ ದಿನಕ್ಕೆ 2 ಬಾರಿ ಸೇವಿಸಿದರೆ ನಮ್ಮೊಳಗಿನ ರೋಗ ನಿರೋಧಕ ಶಕ್ತಿಗಳು ಡೆವಲಪ್ ಆಗುತ್ತೆ. ಇದರಿಂದ ಕೋವಿಡ್ ಒಂದು ವೇಳೆ ನಮಗೆ ಬಂದರೂ ಸಹ ಅದರೊಟ್ಟಿಗೆ ನಮ್ಮ ಬಾಡಿಯಲ್ಲಿರುವ ಆ್ಯಂಟಿಬಾಡೀಸ್ ಹೋರಾಟ ಮಾಡಿಕೊಂಡು ನಾವು ಕೋವಿಡನ್ನು ಗೆಲ್ಲಬಹುದು ಎನ್ನುವುದನ್ನು ಕ್ಲಿನಿಕಲ್ ಟ್ರಯಲ್ ಕೆಲವೊಂದು ಜನ ಕ್ವಾರಂಟೈನಲ್ಲಿ ಇರುವಂತಹ ಪೇಷಂಟ್ಗಳ ಮೇಲೆ ಪ್ರಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕು ಅಂತೇಳಿ ತನ್ನ ಟ್ವಿಟರ್ ಹ್ಯಾಂಡಲ್ಲಿ, ತನ್ನ ಫೇಸ್ಬುಕ್ಕಲ್ಲಿ ಅಧಿಕೃತ ಪೇಜಲ್ಲಿ ಶೇರ್ ಮಾಡಿದ್ದನ್ನು ನೋಡಿ ನನಗೂ ಇಲ್ಲಿಯ ಸಮಸ್ಯೆಗೆ ಇದನ್ನು ಮಾಡಬೇಕು ಅಂತ ಕಂಡು ನಾನು STP ಆಯುರ್ವೇದಿಕ್ ಪುತ್ತೂರು ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಇವರನ್ನು ಸಂಪರ್ಕಿಸಿ, ಡಾಕ್ಟರ್ ಇದೊಂದು ಮಾಡುವ ನಾವು ಅಂತ ಹೇಳ್ಕೊಂಡು ನಾವು ಇದನ್ನು ತಯಾರು ಮಾಡಿದ್ದೇವೆ. ಇದು 100 ಗ್ರಾಮ್ಸಿಗೆ 120 ರೂಪಾಯಿ ಇದೆ. ಇದು ನಾವು ಇಡೀ ಪೂರ್ತಿ ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕದ ಎಲ್ಲ ಕಡೆ ನಾವು ಇದನ್ನು ವಿತರಣೆಗೆ ನಾವು ತಯಾರಿ ಮಾಡಿದ್ದೇವೆ. ನಮ್ಮದು ವಿವೇಕ್ ಟ್ರೇಡರ್ಸ್ ಹೇಳೋದು ಆಯುರ್ವೇದಿಕ್ ಔಷಧಿ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ. ಸುಮಾರು 40 ವರ್ಷಗಳಿಂದ ಮಂಗಳೂರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಇದನ್ನು ಎಲ್ಲರೂ ತಾವು ಬಳಸಿ ನಮ್ಮ ದೇಹವನ್ನು ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿ ಈ ಕೋವಿಡ್ ಮಹಾಮಾರಿಯನ್ನು ಗೆಲ್ಲುವಂತಹ ಪ್ರಧಾನಮಂತ್ರಿಯವರ ದೊಡ್ಡ ಹೆಜ್ಜೆಯೊಂದಿಗೆ ನಾವು ಕೈ ಜೋಡಿಸೋಣ ಅಂತೇಳಿ ನಾವು ಕೇಳಿಕೊಳ್ತೇವೆ. ಕೊರೋನಾ ಸೋಂಕಿತವಾಗಿದ್ದರೆ ಅದು 1, 2, 3 ಸ್ಟೇಜಿಯಲ್ಲಿ ನಿಮಗೆ ಕಾಣ್ತದೆ. ಆರಂಭವಾಗಿ ಸ್ವಲ್ಪ ಜ್ವರ ಬರೋದು, ನಾವು ಸ್ವಲ್ಪ ಗಂಟಲು ನೋವಾಗೋದು, ನಂತರ ಅವನಿಗೆ ಸ್ವಲ್ಪ ದಮ್ಮಗೊಟ್ಟೋದು. ಈ ಪ್ರಥಮವಾದ ಸ್ವಲ್ಪ ಜ್ವರ ಶುರುವಾಗಿರುವಾಗ ಅಥವಾ ಅವನಿಗೆ ಗಂಟಲು ಸ್ವಲ್ಪ ನೋವು ಶುರುವಾಗ ಆ ಸಂದರ್ಭದಲ್ಲಿ ಈ ಔಷಧಿಯನ್ನು ಕೊಡ್ತಾ ಇದ್ದರೆ ಔಷಧಿಯ ಪ್ರಮಾಣವು ಪರಿಣಾಮ ಖಂಡಿತ ಬೀಳ್ಬೋದು. ಆದರೆ 3ನೇ ಹಂತಕ್ಕಾಗುವಾಗ ನಮಗೆ ಸ್ವಲ್ಪ ಕಷ್ಟ ಆಗುವ, ಈಗ ಔಷಧಿಯಿಂದ ಗುಣ ಆಗುವುದು ಹೇಳಿ ಸಾಧ್ಯ ಇಲ್ಲ. ಅಥವಾ ಅದನ್ನು ತಗೊಳ್ತಾ ಇದ್ದರೆ ಖಂಡಿತ ಈ 2 ಹಂತಗಳು ನಮಗೆ ಬರುವುದಿಲ್ಲ. ಪ್ರಾರಂಭ ಹಂತದಲ್ಲಿ ಅದೇ ಆ ಲಕ್ಷಣ ಇದ್ದವರಿಗೆ ಮುಂದಿನ ಹಂತಕ್ಕೆ ಖಂಡಿತ ಹೋಗಲಿಕ್ಕೆ ಬಿಡಲಿಕ್ಕಿಲ್ಲ. ಅಂಥ ವಿಶೇಷವಂತ ಒಂದು ಅಮಿನೋ ಆ್ಯಸಿಡ್ಸ್ಗಳಾಗಲಿ ಅಥವಾ ಅದರಲ್ಲಿರುವಂಥ ಇಮ್ಯುನೋಮಾಡ್ಯುಲೇಟರ್ಸ್ಗಳು ಈ ಕಾಯಿಲೆಯನ್ನು ಅಲ್ಲಿಗೆ ನಿಯಂತ್ರಿಸಲಿಕ್ಕೆ ಸಹಕರಿಸಿ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.